ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ನಮನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಏಕ ರಕ್ಷಕರೇ ಸ್ತೋತ್ರ, ಏಕ ರಕ್ಷಕರೇ ಸ್ತೋತ್ರ, ಆರೋಗ್ಯದಾಯಕರೇ ಸ್ತೋತ್ರ, ಆರೋಗ್ಯದಾಯಕರೇ ಸ್ತೋತ್ರ, ಪಾಪ ವಿಮೋಚಕರೇ ಸ್ತೋತ್ರ, ಪಾಪ ವಿಮೋಚಕರೇ ಸ್ತೋತ್ರ, ಬಿಡುಗಡೆ ನಾಯಕರೇ ಸ್ತೋತ್ರ, ಬಿಡುಗಡೆಯ ನಾಯಕರೇ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೃದಯದಿಂದ ಇದೋ ತ್ರಯೇಕ ದೇವರನ್ನು ನಾವು ಸ್ತುತಿಸೋಣ. ದೇವರ ಕರುಣಾ ಹಸ್ತ ನಮ್ಮ ಮೇಲೆ ಇಳಿದು ಬರಲಿ, ದೇವರ ಕೃಪೆ ಇಳಿದು ಬರಲಿ, ಇದು ಸ್ವರ್ಗ ತೆರೆಯಲ್ಪಡಲಿ. ಈ 4 ದಿನದ ಅಭಿಷೇಕ ಧ್ಯಾನ ಅಭಿಷೇಕಗೊಳ್ಳಲಿ. ವಿಶೇಷವಾಗಿ ಕರ್ನಾಟಕ ಪ್ರಾಂತ್ಯಕ್ಕೆ 50 ವರ್ಷಗಳನ್ನು ಕ್ಯಾರಿಸ್ಮ್ಯಾಟಿಕ್ ಕೊಟ್ಟದಕ್ಕಾಗಿ ವಂದಿಸೋಣ. ದೇವರ ಕರುಣೆ ಹರಿಯಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಧ್ಯವಾದಷ್ಟು ಮುಂದೆ ಬಂದು ಕೂತ್ಕೊಳ್ಳಿ, ಪರವಾಗಿಲ್ಲ. ಹಿಂದೆ ಕೂತ್ಕೊಂಡವರೆಲ್ಲರೂ ಯೇಸುವಿನ ಹತ್ತಿರ ಬನ್ನಿ. ಸಾಧ್ಯವಾದಷ್ಟು ಮುಂದಿನ ಚೇರಿಂದ ಕೂತ್ಕೊಳ್ಳಿ, ಹತ್ತಿರ ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 23ನೇ ಅಧ್ಯಾಯ ವಾಕ್ಯ 25 ಹೀಗೆ ನುಡಿಯುತ್ತೆ: ನಿಮ್ಮ ದೇವರು ಸರ್ವೇಶ್ವರನೂ ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದಿಲ್ಲ, ನಿಮಗೆ ಪೂರ್ಣವಾದ ಆಯಸ್ಸನ್ನು ಕೊಡುವೆನು. ಎಲ್ಲರೂ ಬಲಗೈಯನ್ನು ಮೇಲೆತ್ತೋಣ. ಈ ವಾಗ್ದಾನ, ಈ ನಮ್ಮ 4 ದಿನದ ಪವಿತ್ರಾತ್ಮ ಅಭಿಷೇಕೋತ್ಸವ 2017ಕ್ಕೆ ಆಧಾರ. ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು, ಆ ಜೀವ ಕೊಟ್ಟ ದೇವರಿಗೆ ವಂದನೆ ಸಲ್ಲಿಸಲು ನಾವಿಲ್ಲಿ ಬಂದಿದ್ದೀವಿ, ಕೃತಜ್ಞತೆ ಸಲ್ಲಿಸಲು ಬಂದಿದ್ದೀವಿ. ಇವತ್ತು ನಾವು ಚಲಿಸುತ್ತೀವಿ, ಓಡಾಡುತ್ತೀವಿ ಅಂದರೆ ಆತನ ಕರುಣೆ. ವಿಶ್ವದಲ್ಲಿರುವ 740 ಕೋಟಿ ಮಕ್ಕಳ ಮೇಲೆ ಆತನ ಕರುಣೆ, ಈ ವಿಶ್ವದ ಮೇಲೆ ಆತನ ಕರುಣೆ, ವಿಶೇಷವಾಗಿ ಈ ಧ್ಯಾನದ ಮೇಲೆ ಆತನ ಕರುಣೆ ಇಳಿದು ಬರಲಿ. ಇಲ್ಲಿ ಬರುವ ಸರ್ವರ ಮೇಲೆ ವಿಶೇಷವಾಗಿ ದೇವರ ಕರುಣೆ ಕೃಪೆ ಎಲ್ಲ ನಮ್ಮ ಮೇಲೆ ಇಳಿದು ಬರಲು ನಾವೆಲ್ಲರೂ ಜೊತೆಗೂಡಿ ಹೇಳೋಣ: ನಿಮ್ಮ ದೇವರು, ನಿಮ್ಮ ದೇವರು ಸರ್ವೇಶ್ವರನೂ ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು, ನನ್ನೊಬ್ಬನನ್ನೇ ಆರಾಧಿಸಬೇಕು. ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದಿಲ್ಲ, ನಿಮಗೆ ಪೂರ್ಣವಾದ ಆಯಸ್ಸನ್ನು ಕೊಡುವೆನು. ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದಿಲ್ಲ, ನಿಮಗೆ ಪೂರ್ಣವಾದ ಆಯಸ್ಸನ್ನು ಕೊಡುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಈ ಧ್ಯಾನದ ಮೇಲೆ ಪವಿತ್ರಾತ್ಮರ ಅಭಿಷೇಕವನ್ನು ಕಳುಹಿಸಿರಿ. ನೀವು ನುಡಿದಿರಿ, ನೀವು ಪ್ರಾರ್ಥನೆಗೆ ನಿಲ್ಲುವಾಗ ಮೊದಲು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿರಿ, ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮರೇ
ಇಳಿದು ಬಂದ ಆತ್ಮರೇ ಇಳಿದು ಬಂದ ಆತ್ಮರೇ, ಈ ಸ್ಥಳದ ಮೇಲೂ ಈ ಸ್ಥಳದ ಮೇಲೂ ಇಳಿದು ಬನ್ನಿರಿ, ಇಳಿದು ಬನ್ನಿರಿ, ಎಲ್ಲರನ್ನೂ ಎಲ್ಲರನ್ನೂ ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಮೈಕ್ ಸಿಸ್ಟಮ್, ಸೌಂಡ್ ಸಿಸ್ಟಮ್ ಮೈಕ್ ಸಿಸ್ಟಮ್ ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಇಲ್ಲಿ ಬರುವ ಇಲ್ಲಿ ಈ ಬರುವ ವಾಕ್ಯವನ್ನು ಆಲಿಸುವ ಈ ವಾಕ್ಯವನ್ನು ಸರ್ವರನ್ನು ಸರ್ವರನ್ನು ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಸರ್ವ ಸ್ವಯಂ ಸೇವಕರನ್ನು ಸರ್ವ ಸ್ವಯಂ ಸೇವಕರನ್ನು ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಹಗಲಿರುಳೆನ್ನದೆ ಹಗಲು ಇರುಳು ಈ ಎನ್ನದೆ ಮಹೋತ್ಸವಕ್ಕಾಗಿ ಈ ಮಹೋತ್ಸವಕ್ಕಾಗಿ ದುಡಿದ ಸರ್ವರನ್ನು ಸರ್ವರನ್ನು ಆಶೀರ್ವದಿಸಿರಿ. ಆಶೀರ್ವದಿಸಿರಿ. ಪವಿತ್ರಾತ್ಮ ಪವಿತ್ರಾತ್ಮ ಭರಿತರಾಗಿ ಚೈತನ್ಯ ಭರಿತರಾಗಿ ನಾವೆಲ್ಲರೂ ಸ್ತುತಿಸಲು ಪ್ರಬೋಧಿಸಲು ಆರಾಧಿಸಲು ಶಕ್ತಿ ನೀಡಿರಿ. ಎಲ್ಲ ಸ್ವಾರ್ಥಗಳನ್ನು ಅಹಂಕಾರಗಳನ್ನು ನಮ್ಮಿಂದ ದೂರ ಮಾಡಿರಿ. ನಿಮ್ಮ ಆತ್ಮರ ವಿಶೇಷ ವರದಾನ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಉತ್ತಮ ವಾತಾವರಣವನ್ನು ದಯಪಾಲಿಸಿರಿ. ದೇವರೇ ತಂದೆಯೇ, ನಿಮಗೆ ಮಹಿಮೆಯೆಂದು ಸಲ್ಲಿಸುವಾಗ ಈ ಸ್ಥಳದ ಮೇಲೆ ಯೇಸು ಕ್ರಿಸ್ತರ ಅಮೂಲ್ಯ ರಕ್ತದ ಸಂರಕ್ಷಣೆ, ದೇವದೂತರ ಸಂರಕ್ಷಣೆ ಇರಲಿ. ಇಲ್ಲಿ ಬರುವವರೆಲ್ಲರೂ ವಾಕ್ಯ ಕೇಳುವವರೆಲ್ಲರೂ ಸೌಖ್ಯಗೊಳ್ಳಲಿ, ಆಶೀರ್ವಾದಗೊಳ್ಳಲಿ. ನಮ್ಮ ಕುಟುಂಬಗಳಲ್ಲಿರುವ ಸರ್ವ ಸದಸ್ಯರು ಆಶೀರ್ವಾದಗೊಳ್ಳಲಿ. ನಮ್ಮ ಈ ರಾಜ್ಯ, ನಮ್ಮ ಈ ದೇಶ ಆಶೀರ್ವಾದಗೊಳ್ಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಲ್ಲೋಣ. ಎಲ್ಲರಿಗೂ ಗೊತ್ತಿರುವ ಹಾಡು, ಪರಿಶುದ್ಧಾತ್ಮರ ಹಾಡು. ಪಾವನಾತ್ಮರೇ ಇಳಿದು ಬನ್ನಿ. ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಅದೇ ಶಕ್ತಿ ನಮ್ಮಲ್ಲೂ ಇಳಿದು ಬರುವಂತೆ ಎಲ್ಲರೂ ನಾವು ಈ ಕಾಂಪೌಂಡ್ ಒಳಗಡೆ ಇರುವ ಪ್ರತಿಯೊಬ್ಬರು ಹೃದಯದಿಂದ, ವಿಶ್ವಾಸದಿಂದ, ಏಕ ಮನಸ್ಸಿನಿಂದ, ಪಂಚದಶಮಿದಿಂದ ತಂದು ಪ್ರಾರ್ಥಿಸಿದ ಹಾಗೆ ನಾವೆಲ್ಲರೂ ಪ್ರಾರ್ಥಿಸೋಣ. ಪಾವನಾತ್ಮನೇ ಹಿರಿಯ ಪಾವನಾತ್ಮನೇ ಇಳಿದು ಬಾರ, ಇಳಿದು ಬಾರ, ಬೇಗ ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಜೊತೆಗೂಡಿ ಹೃದಯದಿಂದ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಕರಗಳನ್ನು ಮೇಲೆತ್ತಿ ಎಲ್ಲರೂ ಗಟ್ಟಿಯಾಗಿ ಆಡಿ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಚಪ್ಪಾಳೆ ತಟ್ಟುತ್ತಾ ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮರ ಶಕ್ತಿ ಈ ಸ್ಥಳದ ಮೇಲೆ, ಈ ಮೈದಾನದ ಮೇಲೆ, ಇಲ್ಲಿ ನಡೆಯುವ ಶುಶ್ರೂಷೆಯ ಮೇಲೆ, ಇಲ್ಲಿ ಬರುವ ಸರ್ವ ಜನರ ಮೇಲೆ ಆ ಶಕ್ತಿ ಇಳಿದು ಬರಲಿ. ಅಂಧಕಾರ ಶಕ್ತಿಗಳು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಲಿ. ದೇವರ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ನೀಡುವ ದೇವರು, ಅವರ ಪರಿಶುದ್ಧ ಆತ್ಮರು ಇಳಿದು ಬಂದಾಗ ನೀವು ಶಕ್ತಿಯುತರಾಗುವಿರಿ. ಲೋಕಾಂತ್ಯದೆಡೆಗೆ ನೀವು ಸಾಕ್ಷಿಗಳಾಗುವಿರಿ. ಸಿನಾಯಿ ಬೆಟ್ಟದಲ್ಲಿ ಜನರ ಮೇಲೆ ಇಳಿದು ಬಂದ ಆತ್ಮರ ಶಕ್ತಿ, ಆತ್ಮ ದಾಹವನ್ನು ತೀರಿಸುವ ಶಕ್ತಿ, ಎಲ್ಲ ಚಟಗಳಿಂದ ಬಿಡುಗಡೆಗೊಳಿಸುವ ಶಕ್ತಿ, ಆ ಶಕ್ತಿ ಪವಿತ್ರ ಆತ್ಮರ ಶಕ್ತಿ. ಬಲಗೈಯನ್ನು ಮೇಲೆತ್ತಿ ಪ್ರಾರ್ಥಿಸೋಣ.
ಪವಿತ್ರಾತ್ಮರೇ, ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ನಮ್ಮೆಲ್ಲ ದಾಹಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ಸ್ತುತಿ ಆರಾಧನೆಯಲ್ಲಿ ಈ ನಮ್ಮ ಸ್ತುತಿಯನ್ನು ಸ್ವೀಕರಿಸಿರಿ. ನೀವೇ ನಮ್ಮ ದೇವರು, ನೀವೇ ನಮ್ಮ ಪ್ರಭು. ನೀವು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಿಲ್ಲ. ನೀವು ನುಡಿದಿರಿ, ನಾನು ನಿಮಗೆ ಬೇರೊಬ್ಬ ಪೋಷಕನನ್ನು ನೀಡುವೆನು. ಆ ಪೋಷಕರೇ ಪವಿತ್ರಾತ್ಮ. ನಮ್ಮ ಕರಿಸ್ಮ್ಯಾಟಿಕ್ ಸಂಚಲನವನ್ನು 50 ವರುಷಗಳ ಕಾಲ ನಡೆಸಿಕೊಟ್ಟ ದೇವರೇ, ಆತ್ಮರೇ, ನಿಮಗೆ ಸ್ತೋತ್ರ. ವಿಶೇಷವಾಗಿ ಈ 4 ದಿನ ಈ ಮಹೋತ್ಸವದಲ್ಲಿ ನಾವು ನಿಮ್ಮನ್ನು ಕೊಂಡಾಡುವಾಗ ನಿಮ್ಮ ಮಹಿಮೆ ನಮ್ಮಲ್ಲಿ ಇಳಿದು ಬರಲಿ, ಅದ್ಭುತಗಳು ನಡೆಯಲಿ. ನಮ್ಮ ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಟ್ಟಿಯಾಗಿ ಹೃದಯದಿಂದ ಜೋರಾಗಿ ಆಲ್ಫಾ ಕೋರ ರಾಫಾ 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 ಹಲ್ದ್ರಿ ರಮಗ ಶರೀರ ಬರ ಶಮ್ಮ ಹಲ್ಲ ಕಿಂಬಿರ. ಓ ದೇವ, ನಿಮಗೆ ಸ್ತೋತ್ರ. ಆತ್ಮರೇ, ನಿಮಗೆ ಸ್ತೋತ್ರ. ಇದೋ ಪ್ರತಿಯೊಂದು ಪ್ರತಿಯೊಬ್ಬರ ಮೇಲೆ ನಿಮ್ಮ ಆತ್ಮರ ಶಕ್ತಿಯನ್ನು ಕಳುಹಿಸಿರಿ ಪ್ರಭುವೇ. ಇದೋ ನಾವು ಪ್ರಾರ್ಥನೆಗೆ ನಿಲ್ಲುವಾಗ ಇಲ್ಲಿ ಪ್ರಬೋಧಿಸುವ ಪ್ರಬೋಧಕರ ಮೇಲೆ, ಬರುವ ಸರ್ವ ಧರ್ಮಾಧ್ಯಕ್ಷರ ಮೇಲೆ, ಎಲ್ಲ ಪ್ರಾರ್ಥನಾ ತಂಡದವರ ಮೇಲೆ, ನಮ್ಮ ರಾಜ್ಯದ 14 ಧರ್ಮ ಕ್ಷೇತ್ರಗಳ ಮೇಲೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ನಮ್ಮ ಮುಂದಿನ ದಿನಗಳ ಅಭಿಷೇಕದ ದಿನಗಳಾಗಲಿ. ಇದೋ ಹೃದಯಾಂತರಾಳದಿಂದ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೀನಾಯಿ ಬೆಟ್ಟದಲ್ಲಿ ಚಪ್ಪಾಳೆ ತಟ್ಟುತ್ತಾ ಇಳಿದು ಬಂದವರೇ ಎಲ್ಲರೂ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಇಳಿದು ಬಂದವರೇ. ಇನ್ನೊಂದ್ಸಾರಿ, ಸೀನಾಯಿ ಬೆಟ್ಟದಲ್ಲಿ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ. ಎಲ್ಲರೂ ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ. ಆತ್ಮದಾಹ, ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ. ಕರಗಳ ಮೇಲೆತ್ತಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ. ಓ ದೇವ, ನಿಮ್ಮ ಆತ್ಮರನ್ನು ಕಳುಹಿಸಿ. ಪಾವನಾತ್ಮರೇ, ಇನ್ನೊಂದ್ಸರಿ ಎಲ್ಲರೂ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಹೃದಯದಿಂದ ಈ ಮಹೋತ್ಸವದ ಅಭಿಷೇಕಕ್ಕಾಗಿ, ಈ ಮಹೋತ್ಸವದ ಯಶಸ್ವಿಗಾಗಿ, ಇದೋ ದೇವರೇ, ನೀವೇ ಇಸ್ರಾಯೇಲ್ ಜನಾಂಗರನ್ನು ನಡೆಸಿದ ಹಾಗೆ ಈ ಮಹೋತ್ಸವ ಈ ರಾಜ್ಯವನ್ನು ನಡೆಸಿದ್ದೀರಿ. ಇದೋ ನಿಮ್ಮ ಕರುಣೆ ಇಳಿದು ಬರಲಿ, ನಿಮ್ಮ ಕೃಪೆ ಇಳಿದು ಬರಲಿ. ಪ್ರವಾದಿಗಳ ಮುಖಾಂತರ, ಪಿತಾಮಹರ ಮುಖಾಂತರ, ಅಪೊಸ್ತಲರ ಮುಖಾಂತರ ನಡೆಸಿದ ಈ ಸಭೆಯನ್ನು ದೇವರು ನಮ್ಮನ್ನು ನಡೆಸಲಿ. ಇದೋ ನಮ್ಮೆಲ್ಲರ ಮೇಲೆ ನಿಮ್ಮ ಶಕ್ತಿ ಇಳಿದು ಬರಲಿ. ಇಲ್ಲಿರೋ ಒಂದೊಂದು ಕುರ್ಚಿಗಳ ಮೇಲೆ ನಿಮ್ಮ ಆಶೀರ್ವಾದ ಹರಿಯಲಿ, ಜನರ ಮೇಲೆ ಆಶೀರ್ವಾದ ಹರಿಯಲಿ. ಪ್ರೈಸ್ ದಿ ಲಾರ್ಡ್. ಎರಡು ಕರಗಳನ್ನು ಹೃದಯದ ಮೇಲಿಡಿ, ಕಣ್ಣುಗಳನ್ನು ಮುಚ್ಚಿ. ಸಾಧ್ಯವಾದಷ್ಟು ಮತ್ತೊಮ್ಮೆ ಹೇಳ್ತೀನಿ, ಬಿಸಿಲಿಗೆ ಹೆದರಬೇಡಿ. ಈ ಬಿಸಿಲು ಆಶೀರ್ವಾದದ ಬಿಸಿಲು. ನಾವು ನೆರಳು ಹುಡುಕೋದು ಬೇಡ, ದೇವರ ನೆರಳಿಗೆ ಬಂದಿದ್ದೀವಿ. ದೇವರ ನೆರಳು ಯಾರಿಗೆ ಬೇಕು ಅವರು ಮುಂದೆ ಬಂದು ಮುಂದಿನ ಕುರ್ಚಿಗಳಲ್ಲಿ ಆಸೀನರಾಗಿ. ಬೇಗ ಕಣ್ಣುಗಳನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ. ಇದು ಆಶೀರ್ವಾದದ ದಿನ, ಇದು ಬಿಡುಗಡೆಯ ದಿನ. ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ 14 ಧರ್ಮಕ್ಷೇತ್ರಕ್ಕೆ ದೇವರು ಕೊಟ್ಟ ದಿನ. ಎಲ್ಲ ವರದಾನಗಳಿಂದ ನಮ್ಮ ರಾಜ್ಯವನ್ನು ತುಂಬಿದ ದಿನ. 50 ವರ್ಷಗಳಲ್ಲಿ ದೇವರು ಅದೆಷ್ಟೋ ಜನರನ್ನು, ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಕನ್ಯಾಸ್ತ್ರೀಯರನ್ನು ಆಶೀರ್ವದಿಸಿದ್ದಾರೆ. ಅದೆಷ್ಟೋ ಶ್ರೀ ಸಾಮಾನ್ಯರಿಗೆ ಬೋಧನೆಯ ವರ, ಪ್ರಾರ್ಥಿಸುವ ವರಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಯಾರಿಸ್ಮ್ಯಾಟಿಕ್ ಸಂಚಲನ ಕರ್ನಾಟಕದಾದ್ಯಂತ ಪ್ರತಿಯೊಂದು ಧರ್ಮ ಕೇಂದ್ರಗಳಲ್ಲೂ, ಧರ್ಮಕ್ಷೇತ್ರಗಳಲ್ಲೂ ಮುನ್ನಡೆಸಲು ಪವಿತ್ರಾತ್ಮರು ಕಾರಣಕರ್ತರಾಗಿದ್ದಾರೆ. ಮನುಷ್ಯನ ಬಲಹೀನತೆಯನ್ನು ನೋಡದೆ ಆತ್ಮರ ವರಗಳಿಂದ, ಆತ್ಮರ ಫಲಗಳಿಂದ ನಮ್ಮನ್ನು ತುಂಬಿದ್ದಾರೆ. ಸೈತಾನನ ಅಂಧಕಾರ ಶಕ್ತಿಗಳಿಂದ ನಮಗೆ 50 ವರ್ಷಗಳ ಕಾಲ ವಿಶೇಷವಾಗಿ ಜಯ ಕೊಟ್ಟಿದ್ದಾರೆ. ಆ ದೇವರ ಮಕ್ಕಳು ನಾವಾಗಿದ್ದೀವಿ. ನನ್ನೊಬ್ಬನನ್ನೇ ನೀವು ಆರಾಧಿಸುವಾಗ ನಿಮ್ಮ ಅನ್ನಪಾನಗಳ ಆಶೀರ್ವಾದ, ನಿಮ್ಮ ಊರಿನ ಮೇಲೆ ಆಶೀರ್ವಾದ, ಸರ್ವ ಜಾತಿ ಜನಾಂಗದವರ ಮೇಲೆ ಆಶೀರ್ವಾದ, ಕ್ಷಮೆಯ ಆತ್ಮ ನಿಮ್ಮ ಮೇಲೆ ಬರುವುದು. ಇದೋ ದೇವ, ನಾವೆಲ್ಲರೂ ನಿಮ್ಮ ಮಕ್ಕಳು, ನಾವೆಲ್ಲರೂ ನಿಮ್ಮ ಮಕ್ಕಳು. ನಿಮ್ಮ ವರಗಳಿಂದ ನಮ್ಮನ್ನು ತುಂಬಿರಿ, ನಿಮ್ಮ ಫಲಗಳಿಂದ ನಮ್ಮನ್ನು ತುಂಬಿರಿ. ಎಲ್ಲ ಅಂಧಕಾರ ಬಂಧನಗಳಿಂದ ಬಿಡುಗಡೆಗೊಳಿರಿ. ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲರೂ ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ಪ್ರಭು ಯೇಸುವೇ, ನಿಮ್ಮ ಆತ್ಮರನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೇ. ನಿಮ್ಮ ವರಗಳಿಂದ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಯೇಸುವೇ. ಈ 4 ದಿನದ ಪವಿತ್ರಾತ್ಮ ಅಭಿಷೇಕೋತ್ಸವ, ಈ ಧ್ಯಾನದಲ್ಲಿ ನಿಮ್ಮ ವರಗಳು, ನಿಮ್ಮ ಫಲಗಳು, ನಿಮ್ಮ ಆಶೀರ್ವಾದಗಳು ಲಭ್ಯವಾಗಲಿ. ಸ್ವರ್ಗ ತೆರೆಯಲ್ಪಡಲಿ, ಸ್ವರ್ಗ ತೆರೆಯಲ್ಪಡಲಿ. ಪ್ರತಿಯೊಬ್ಬರು ಆಶೀರ್ವಾದಗೊಳ್ಳಲಿ. ನಮ್ಮನ್ನು ಬಲಪಡಿಸಿರಿ, ನಮ್ಮ ಸಂಚಲನಗಳನ್ನು ಬಲಪಡಿಸಿರಿ. ಆತ್ಮರೇ, ನಮ್ಮ ಮುಖಂಡರನ್ನು, ನಾಯಕರನ್ನು, ಪ್ರಾರ್ಥನಾ ವೀರರನ್ನು ನೀವೇ ಮುನ್ನಡೆಸಿರಿ. ನಿಮಗೆ ಸ್ತೋತ್ರ ಆತ್ಮರೇ, ಸ್ತೋತ್ರ ತಂದೆಯೇ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮ್ಮ ವರಗಳಿಂದ, ನಿಮ್ಮ ವರಗಳಿಂದ ಎಲ್ಲರೂ ಆಡೋಣ. ನಮ್ಮನ್ನು ಬಲಪಡಿಸಿ, ಹೃದಯದಿಂದ ನಿಮ್ಮ ವರಗಳಿಂದ, ನಿಮ್ಮ ವರಗಳಿಂದ. ಹೌದು ಯೇಸುವೇ, ನಮ್ಮನ್ನು ಬಲಪಡಿಸಿ. ಎಲ್ಲರೂ ಕೈಗಳನ್ನು ಮೇಲೆತ್ತಿ. ನಿಮ್ಮ ವರಗಳಿಂದ ನಮ್ಮ ಬಲಪಡಿಸಿ. ಲೋಕದ ಶಕ್ತಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಎಲ್ಲರೂ ಹೃದಯದಿಂದ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಎಲ್ಲರೂ ಪಾವನಾತ್ಮರೇ, ಪಾವನಾತ್ಮರೇ, ಪ್ರಿಯ ಚಪ್ಪಾಳೆ ತಟ್ಟುತ್ತಾ ಇಳಿದು ಬಾರ, ಹೇಗೆ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ,
ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. Praise the Lord. Praise the Lord. ಬಲಗೈಯನ್ನು ಮೇಲೆತ್ತೋಣ, ಎಲ್ಲರೂ ಬಲಗೈಯನ್ನು ಮೇಲೆತ್ತಿ. ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಹೇಳಿದ ಮಾತು, ವಿಶ್ವ ದೇವರನ್ನು ಮರೆತಿದೆ, ಅದಕ್ಕಾಗಿ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲಗಳು, ಭಯೋತ್ಪಾದನೆ, ಮತಾಂಧತೆ ಇವುಗಳ ಮೂಲಕ ಮನುಷ್ಯನ ಮನಸ್ಸು ವಿಭಜಿಸುವ ಸೈತಾನನ ಕುತಂತ್ರಗಳು, ಜಾತಿ ಮತಗಳ ಮಧ್ಯೆ ದ್ವೇಷ ತರುವ ಅಂಧಕಾರ ಶಕ್ತಿಗಳು ದೂರವಾಗಲಿ. ಸರ್ವ ಜಾತಿ ಜನಾಂಗ ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮೆಯಲ್ಲಿ ಜೀವಿಸಲು ಬೇಕಾದ ವರದಾನಕ್ಕಾಗಿ 100 ವರ್ಷದ ಹಿಂದೆ ನಾವು ಇರಲಿಲ್ಲ, 100 ವರ್ಷದ ನಂತರ ನಾವು ಇರೋಲ್ಲ. ಈ ಜೀವ ದೇವರ ಹತ್ರ ಹೋಗಬೇಕಾಗಿದೆ. ಇದೋ ನಾವು ರೋಗದಲ್ಲಿ ಸಾಯಬಾರ್ದು. ರೋಗದ ವೇಳೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ರೋಗದ ಬಾಧೆಯಲ್ಲಿ ಇದೋ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುತ್ತದೋ ಅಲ್ಲಿ ಪ್ರಭು ಅದ್ಭುತ ಮಾಡ್ತಾರೆ. ಈ 4 ದಿನಗಳ ಕಾಲ ಇಲ್ಲಿ ಸ್ತುತಿ ಆರಾಧನೆ ನಡೆಯುವಾಗ, ಪ್ರಬೋಧಿಸಲ್ಪಡುವಾಗ, ಬಲಿಪೂಜೆ ನಡೆಯುವಾಗ ಪ್ರತಿ ದೇವರ ಆಶೀರ್ವಾದ ಇಳಿದು ಬರುತ್ತೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ. ರೋಗಿಗಳಿಗೆ ಸೌಖ್ಯ, ಹೊಸ ಬಲ, ಶಾಂತಿ, ಸಮಾಧಾನ, ಕೃಪೆ, ಹೊಸ ಚೈತನ್ಯ, ಜುಗುಪ್ಸೆ, ನಿರಾಶೆ ದೂರ ಹೋಗುತ್ತದೆ. ಕಾರಣ ಪರಿಶುದ್ಧಾತ್ಮರು ನಮ್ಮ ಮಧ್ಯೆ ಕೆಲಸ ಮಾಡ್ತಾರೆ. ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ ಸೌಖ್ಯದ ಶಾಂತಿಯ ವರವನ್ನು ನೀಡಲು ಆ ಆತ್ಮರ ಶಕ್ತಿ ನಮಗೆ ಈ ಸ್ತುತಿಯಲ್ಲಿ ಸಿಗಲೆಂದು ನಾವೆಲ್ಲ ಪ್ರಾರ್ಥಿಸೋಣ. 2 ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಹಾಲಮರಗಿ ಪ್ರಶಾರ ಬಾಲಕರ ಶಂದರಿಯರ ಬರ ಆಲ್ಫಕೋರ ರಫ ರಫ ರಫ. ತಂದೆಯೇ, ಈ ವಿಶ್ವದಲ್ಲಿರುವ 740 ಕೋಟಿ ಜನರಿಗಾಗಿ, ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು, ಕುಟುಂಬದಲ್ಲಿ ಅಪಘಾತಕ್ಕೆ ಒಳಗಾದವರು, ಅಕಾಲಿಕ ಮರಣಗಳು ನಮಗೆ ಬಾರದಿರಲಿ, ಯಾವುದೇ ರೋಗಗಳು ನಮಗೆ ಬಾರದಿರಲಿ, ಸಾಂಕ್ರಾಮಿಕ ರೋಗಗಳಿಂದ ಊರನ್ನು ಕಾಪಾಡು. ಎಲ್ಲ ಜನರನ್ನು ಆಶೀರ್ವದಿಸು. ನಮ್ಮ ದೇಹ, ರಕ್ತ, ಕಣ ಕಣ, ನರ ನಾಡಿ, ಕೀಲು ಮಜ್ಜೆಗಳಲ್ಲಿ ಶಕ್ತಿ ಇಳಿದು ಬರಲಿ. ಇದೋ ನಡೆದಾಡಲು ಓಡಾಡಲು ಆಗುವವರ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ದೇವಾ, ನಿಮ್ಮ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ. ಇದೋ ಇಲ್ಲಿ ಪ್ರಬೋಧಿಸಲ್ಪಡುವ ವಾಕ್ಯ ಆಶೀರ್ವಾದವಾಗಲಿ. ಹಾರಿ ಹರಿ 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 ಹರಿ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆ ತಟ್ಟುತ್ತಾ ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ. ಮತ್ತೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಕರಗಳ ಮೇಲೆತ್ತಿ ಆ ಸ್ವರ್ಗದತ್ತ ಕರವನ್ನು ಚಾಚೋಣ. ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಇಳಿದು ಬಾರ ಬೇಗ ಬಾಯಿ ತೆರೆದು ಹೃದಯದಿಂದ ಹಾಡಿ. ಇನ್ನೊಂದ್ಸರಿ ಪಾವನಾತ್ಮರೇ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯ. ಚಪ್ಪಾಳೆ ತಟ್ಟುತ್ತಾ ಆಡೋಣ ಒಂದು 10-20 ಸಾರಿ. ಇಳಿದು ಕಣ್ಮುಚ್ಚಿ. ಓ ದೇವಾ, ತಂದೆಯೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಈ ಸಾಯಂಕಾಲದ ಸ್ತುತಿ ಆರಾಧನೆಯನ್ನು 50 ವರ್ಷ ನೀವು ಮಾಡಿದ ನಮಗೆ ಉಪಕಾರಕ್ಕಾಗಿ ಈ ಸ್ತುತಿಯನ್ನು ಸ್ವೀಕರಿಸಿರಿ. ಸ್ತುತಿಗಳ ಮಧ್ಯೆ ವಾಸಿಸುವ ದೇವರು ನೀವು. ಪರಿಶುದ್ಧರು, 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 ಹೋಲಿ ಹೋಲಿ ಹೋಲಿ. ಆ ಪರಿಶುದ್ಧತೆಯ ದೇವರೇ, ಕರುಣೆಯಾಗಿರಿ. ನಮ್ಮ ಸ್ತುತಿ ನಿಮ್ಮ ಸಿಂಹಾಸನಕ್ಕೆ ತಲುಪಲಿ, ಅಲ್ಲಿಂದ ಆಶೀರ್ವಾದಗಳ ಸುರಿಮಳೆ ಆಗಲಿ. ಇದೋ ನಿಮ್ಮ ಕರುಣೆ ಈ ಜನಾಂಗದ ಮೇಲೆ ಇಳಿದು ಬರಲಿ, ಆಶೀರ್ವಾದವಾಗಲಿ. ಬಾರ ಬೇಗ ಬಾರ. ಕೈಗಳನ್ನು ಮೇಲೆತ್ತಿ ತಟ್ಟುತ್ತಾ ಇಳಿದು ಬಾರ ಬೇಗ ಬಾರ. ಎಲ್ಲರೂ ಹೃದಯದಿಂದ ಇಳಿದು ಬಾರ
ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಹೃದಯದಿಂದ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ. ಓ ದೇವ, ನಿಮ್ಮ ಶಕ್ತಿ ಇಳಿದು ಬರಲಿ. ಪ್ರತಿ ದಿನ ಇಲ್ಲಿ ಅಭಿಷೇಕ ವಾತಾವರಣದ ಮೇಲೆ, ಸರ್ವ ಜಾತಿ ಜನಾಂಗದವರ ಮೇಲೆ, ಇಲ್ಲಿ ನಡೆಸುವ ಪ್ರತಿಯೊಂದು ಶುಶ್ರೂಷೆಗಳ ಮೇಲೆ ನಿಮ್ಮ ಆಶೀರ್ವಾದದ ಸುರಿಮಳೆಯಾಗಲಿ. ಪವರ್ ಪವರ್ ಟಚ್. Hallelujah, 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 hallelujah. ಎಲ್ಲರೂ Hallelujah, 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 God the Father, we praise you. God the Son, we praise you. Holy Spirit, we praise you. Thank you, Father. Hallelujah, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಎರಡೂ ಕರಗಳನ್ನು ಹೃದಯದ ಮೇಲಿಡಿ. ಎಲ್ಲರೂ ಕಣ್ಮುಚ್ಚಿ ಒಂದು ನಿಮಿಷ ಮೌನವಾಗಿ ಈ ಮೌನತೆಯಲ್ಲಿ ಆ ಆತ್ಮರ ಸ್ಪರ್ಶವನ್ನು ಅನುಭವಿಸಿ. ನಾವು ಬಿಷಪ್ ಕೂತ್ಕೊಂಡು ಪ್ರಾರ್ಥಿಸುವಾಗ ದೇವರು ಯೋಹನ 10:10 ನಮಗೆ ತೋರಿಸಿದ್ರು. ನಾನು ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಈ ಪವಿತ್ರ ಆತ್ಮರ ಅಭಿಷೇಕೋತ್ಸವ ನಮ್ಮ ಜೀವನದ ಮೇಲೆ ಆಶೀರ್ವಾದದ ಮಹೋತ್ಸವ. ಚಪ್ಪಾಳೆ ತಟ್ಟಿ ಆ ತ್ರೈಯೇಕ ದೇವರಿಗೆ ಸ್ತೋತ್ರ ಹೇಳಿ ಗಟ್ಟಿಯಾಗಿ ಜೋರಾಗಿ. ಹಾಲೆಲೂಯಾ, Hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ. hallelujah. ಎಡಗಡೆ ಬಲಗಡೆ ಯಾರಿದ್ದಾರೆ ಶೇಕ್ ಮಾಡಿ ಪ್ರೈಸ್ ದ ಲಾರ್ಡ್ ಅಂತೇಳಿ, ಯೇಸು ಸ್ತೋತ್ರ ಅಂತೇಳಿ. ಸಾಧ್ಯವಾದರೆ ಅವರಿಗೆ ಶಾಂತಿಯ ಸಂಕೇತವಾಗಿ ಆಲಿಂಗನ ಒಂದು ಹಗ್ ಕೊಡಿ. ಪ್ರೈಸ್ ದ ಲಾರ್ಡ್. ಯೇಸು ನಿಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ನೋಡಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತೇಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, Hallelujah, ಹಾಲೆಲೂಯಾ, hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಾಲೆಲೂಯಾ, Hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ. hallelujah. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಯೇಸುವೇ ವಂದನೆ. ಎಲ್ಲರೂ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ಸಿರಾಕನ ಗ್ರಂಥ 43ನೇ ಅಧ್ಯಾಯ. ಸಿರಾಕನ ಗ್ರಂಥ 43ನೇ ಅಧ್ಯಾಯದಲ್ಲಿ 30ರಲ್ಲಿ ನಿಮ್ಮ ದೇವರು ಸರ್ವೇಶ್ವರನನ್ನು ನೀವು ಸ್ತುತಿಸುವಾಗ ಹೇಗೆ ಸ್ತುತಿಸಬೇಕು? ಪ್ರೈಸ್ ದ ಲಾರ್ಡ್. ನನ್ನ ಜೊತೆ ಹೇಳ್ತೀರಾ? ಓಕೆ. ಸರ್ವೇಶ್ವರನನ್ನು ನೀವು ಮಹಿಮೆ ಪಡಿಸುವಾಗ, ನೀವು ಮಹಿಮೆ ಪಡಿಸುವಾಗ, ನಿಮ್ಮ ಕೈಯಿಂದಾದಷ್ಟು ಆತನನ್ನು ಕೀರ್ತಿಸಿರಿ. ಆತನನ್ನು ಕೀರ್ತಿಸಿರಿ. ಆದರೂ ಆತ ಮಿಗಿಲಾಗಿರುವನು ಆತನನ್ನು ಕೀರ್ತಿಸುವಾಗ ದಣಿಯದೆ ಶಕ್ತಿಯನ್ನೆಲ್ಲ ಬಳಸಿರಿ. ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಸಿರಾಕ 43:30. ಬಲಗೈಯನ್ನು ಮೇಲೆತ್ತಿ ಇನ್ನೊಂದು ಸರಿ ವಾಕ್ಯ ನಮ್ಮದಾಗಿಸೋಣ ಹಾಗೂ ನಾವು ಪ್ರಾರ್ಥಿಸೋಣ. ಸರ್ವೇಶ್ವರನನ್ನು ನೀವು ಮಹಿಮೆ ಪಡಿಸುವಾಗ, ನಿಮ್ಮ ಕೈಯಿಂದಾದಷ್ಟು ಆತನನ್ನು ಕೀರ್ತಿಸಿರಿ.
ಆತನನ್ನು ಕೀರ್ತಿಸಿರಿ. ಆದರೂ ಆತ ಮಿಗಿಲಾಗಿರುವನು. ಆತ ಮಿಗಿಲಾಗಿರುವನು. ಆತನನ್ನು ಕೀರ್ತಿಸುವಾಗ ದಣಿಯದೆ ಸೋತು ಹೋಗದೆ ವಿನಾಶರಾಗದೆ ಶಕ್ತಿಯನ್ನೆಲ್ಲ ಬಳಸಿರಿ. ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಹಾಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ದೇವರು ಮಹಿಮೆ ಕೊಡಲು ನಾವು ಬಂದಿದ್ದೀವಿ. ಪ್ರೈಸ್ ದಿ ಲಾರ್ಡ್. ದಣಿಯದೆ, ಹೆದರದೆ, ಅಂಜದೆ, ಅಳುಕದೆ ದೇವರನ್ನು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾವು ಜೊತೆ ಸೇರಿ ಸಹೋದರನೊಟ್ಟಿಗೆ ಹಾಡನ್ನು ಹಾಡೋಣ. ಆ ಹಾಡನ್ನು ಹಾಕ್ತಾರೆ, ಇದು ಗೊತ್ತಿದೆ ಎಲ್ಲರಿಗೆ. ಹಾಡು ನಮ್ಮ ಬ್ರದರ್ ಮೊದಲು ಹಾಡ್ತಾರೆ, ದೇವ ಸ್ತುತಿಸುವೇನ, ತದನಂತರ ನಾವು ಆಡೋಣ. ಚಪ್ಪಾಳೆ ತಟ್ಟಿ ಶಬ್ದದಿಂದ ಸ್ತುತಿಸುವೇನ, ಶಕ್ತಿಯಿಂದ ಹಾಡುವೇನ, ಈ ಜೀವ ಇರುವವರೆಗೂ ನಿಮ್ಮ ರಾಜ ಸೇರುವವರೆಗೂ. Clap. Come on, rejoice in the Lord always, and again rejoice in praising and worshiping Him. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ಶಬ್ದದಿಂದ ಸ್ತುತಿಸುವೆ, ಶಕ್ತಿಯಿಂದ ಹಾಡುವೆ, ಈ ಜೀವವಿರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ನಾ ಸ್ತುತಿಸುವೆ. ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ಎಲ್ಲರೂ ದೇವಾ ಸ್ತುತಿಸುವೆನಾ, ಹಲ್ಲೆಲೂಯಾ, ದೇವಾ ಜಪಿಸುವೆನಾ.
ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ. ಯೋಬನಂತೆ ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ. ಯೋಬನಂತೆ ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ. ಯೋಬನಂತೆ ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವವಿರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ರಿಜಾಯ್ಸ್, ಸ್ತುತಿಸೋಣ, ನಮ್ಮ ದೇವರನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಮರಿಯಳಂತೆ ಸ್ತುತಿಸುವೆನಾ, ಪೌಲನಂತೆ ಜಪಿಸುವೆನಾ. ಮರಿಯಳಂತೆ ಸ್ತುತಿಸುವೆನಾ, ಪೌಲನಂತೆ ಜಪಿಸುವೆನಾ. ಮರಿಯಳಂತೆ ಸ್ತುತಿಸುವೆನಾ, ಪೌಲನಂತೆ ಜಪಿಸುವೆನಾ. ದಾನಿಯೇಲನಂತೆ ಸ್ತುತಿಸುವೆನಾ, Hallelujah. ಪೌಲನಂತೆ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಎಲ್ಲರೂ ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. Alleluia, Alleluia, Alleluia. Thank you, Lord. Praise you, Lord. Alleluia, 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 ಯೇಸುವೆ ನಿಮಗೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ, ಆತ್ಮರೇ ನಿಮಗೆ ಸ್ತೋತ್ರ, ಆತ್ಮರೇ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಹಲ್ಲೆ ಹಲ್ಲೆಲೂಯಾ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆ
Alleluia, Alleluia, Alleluia. Hallelujah, 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 hallelujah. ಎಲ್ಲರೂ ಸ್ತುತಿಸೋಣ. ಸ್ತೋತ್ರ 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 ಸ್ತೋತ್ರ. Thank you, Father. ಎರಡು ಕರಗಳನ್ನು ಜೋಡಿಸೋಣ. ಈ ಧ್ಯಾನವನ್ನು ನಾವು ಯೇಸುವಿನ ತಾಯಿ ಮಾತೆ ಮರಿಯಮ್ಮನವರ ಕರಗಳಲ್ಲಿ ಸಮರ್ಪಿಸೋಣ. ಅಮ್ಮ ನಮಗಾಗಿ ಭಿನ್ನಯಿಸುತ್ತಾರೆ, ಪ್ರಾರ್ಥಿಸುತ್ತಾರೆ. ವಿಶೇಷವಾಗಿ 4 ದಿನಗಳ ಕಾಲ ಸಕಲ ಸಂತರೊಡಗೂಡಿ ಅಮ್ಮ ನಮಗಾಗಿ ಪ್ರಾರ್ಥಿಸಮ್ಮ. ಗಟ್ಟಿಯಾಗಿ ನಾವು 3 ನಮೋ ಮರಿಯಗಳನ್ನು ಎಲ್ಲರೂ ನಮ್ಮ ನಮ್ಮ ಭಾಷೆಯಲ್ಲಿ ಹೇಳೋಣ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ, ಇದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಕೊಡೋಣ. ಪೂಜ್ಯ ಧರ್ಮಗುರುಗಳೇ, ಪೂಜ್ಯ ಬಿಷಪರೇ, ಪೂಜ್ಯ ಧರ್ಮ ಭಗಿನಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಈ ಸಮ್ಮೇಳನಕ್ಕೆ, ಧ್ಯಾನಕೂಟಕ್ಕೆ ಸ್ವಾಗತಿಸುತ್ತೇನೆ. ಈ ಬಿಸಿಲಿನ ತಾಪವನ್ನು ಸಹಿಸಿಕೊಂಡು ನೀವು ಕರ್ತರನ್ನು ಆರಾಧಿಸುವುದು ನೋಡಿದರೆ ನಿಜಕ್ಕೂ ಸಂತೋಷ ಉಂಟಾಗ್ತದೆ, ಹೊಟ್ಟೆ ತುಂಬಿ ಬರ್ತದೆ. ನಿಜಕ್ಕೂ ಅಭಿನಂದಿಸುವಂಥದ್ದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಮರದ ಕೆಳಗಡೆ ಕುಳಿತುಕೊಂಡವರಿಗೆ ತಾಪತ್ರಯ ತಪ್ಪಬೇಕಾದ್ರೆ ಮುಂದೆ ಬಂದ್ರೆ ಒಳ್ಳೆಯದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಹಾಡಿನ ಸಂಖ್ಯೆ 56. ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಅವರ ವಾಕ್ಯವೇ ಜೀವದಾಯಕ, ಯೇಸುವೆ ಸೌಖ್ಯದಾಯಕ. ಈ ಹಾಡನ್ನು ನಾವು ಆಡೋಣ. ಪ್ರೈಸ್ ದ ಲಾರ್ಡ್. ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ. ಅವರ ವಾಕ್ಯವೇ ಜೀವದಾಯಕ, ಅವರ ವಾಕ್ಯವೇ ಸೌಖ್ಯದಾಯಕ, ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ, ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಪಾಪ ನನ್ನನ್ನಾಳುತ್ತಿರಲು
ರೋಗವೇ ಬಾಧಿಸಲು ಪಾಪ ನನ್ನನ್ನಾಡುತ್ತಿರಲು, ರೋಗವೇ ಬಾಧಿಸಲು ಆತನನ್ನೇ ದಿಟ್ಟಿಸುವೆ, ಕೂಗಿ ನಾನು ಕರೆಯುವೆ. ಆತನನ್ನೇ ದಿಟ್ಟಿಸುವೆ, ಕೂಗಿ ನಾನು ಕರೆಯುವೆ. ಆತನನ್ನ ಕಾಯುವನು, ಆತನನ್ನ ಕಾಯುವನು. ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ. ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಏಕಾಂಗಿ ಬಾಳುತ್ತಿರಲು, ವೇದನೆ ಕಾಡುತ್ತಿರಲು, ಏಕಾಂಗಿ ಬಾಳುತ್ತಿರಲು, ವೇದನೆ ಕಾಡುತ್ತಿರಲು ಪ್ರೀತಿಸುವ ಯೇಸುವಿನ ಸನಿಹನ ಓಡುವೆ, ಪ್ರೀತಿಸುವ ಯೇಸುವಿನ ಸನಿಹನ ಓಡುವೆ, ಪ್ರೀತಿಸುವ ಯೇಸುವಿನ ಸನಿಹನ ಓಡುವೆ, ಪ್ರೀತಿಸುವ ಯೇಸುವಿನ ಸನಿಹನ ಓಡುವೆ. ಯೇಸು ನನ್ನ ಅಪ್ಪಿಕೊಳ್ಳುವರು, ಯೇಸು ನನ್ನ ಅಪ್ಪಿಕೊಳ್ಳುವರು. ಯೇಸು ನನ್ನ ರಕ್ಷಕ, ಯೇಸು ನನ್ನ ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ. ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ, ಯೇಸು ನನ್ನ ರಕ್ಷಕ, ಯೇಸು ನನ್ನ ಪಾಲಕ. ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. ಅವರ ವಾಕ್ಯವೇ ಜೀವದಾಯಕ, ಯೇಸುವೇ ಸೌಖ್ಯದಾಯಕ. Hallelujah, 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 hallelujah. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಪಾಲಕ, ಯೇಸುವೇ ನನ್ನ ಪಾಲಕ. ಹಲ್ಲೆಲೂಯಾ, 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 ಯೇಸುವೇ ನನ್ನ ಪಾಲಕ, ಜೀವದಾಯಕ, ಯೇಸುವೇ ಬನ್ನಿರಿ, ಯೇಸುವೇ ನನ್ನ ರಕ್ಷಕ. ಹಲ್ಲೆಲೂಯಾ, Praise the Lord. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಯೇಸುವೇ ಸುಜ್ಞಾನ ಗ್ರಂಥ ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ 16ನೇ ಅಧ್ಯಾಯ ವಾಕ್ಯ 12 ವಾಕ್ಯ 12 ಹೀಗೆ ನುಡಿಯುತ್ತದೆ, ಹೀಗೆನ್ನುತ್ತದೆ. ಅವರು ಗುಣ ಹೊಂದಿದ್ದು, ಅವರು ಗುಣ ಹೊಂದಿದ್ದು ಗಿಡ ಮೂಲಿಕೆಯಿಂದ ಅಲ್ಲ, ಗಿಡ ಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವಂತಹ ಕೆತ್ತನೆ ಮಾಡುವಂತಹ ಮುಲಾಮಿನಿಂದ ಅಲ್ಲ, ಮುಲಾಮಿನಿಂದ ಅಲ್ಲ. ಅದಾಯಿತು ಸರ್ವೇಶ್ವರ,
ಮೊದಲಾಯಿತು ಸರ್ವೇಶ್ವರ, ಅದಾಯಿತು ಸರ್ವೇಶ್ವರ, ಅದಾಯಿತು ಸರ್ವೇಶ್ವರ, ಎಲ್ಲವನ್ನು ಸ್ವಸ್ಥವಾಗಿಸುವಂತಹ ನಿಮ್ಮ ವಾಕ್ಯದಿಂದ ತೀಂಗೂಣ್ಸಲಿ ಕಸಲೆ ಆಲ್ಯಾಪಾಲ್ಯಾवर भी नहीं, आल्यापाल्यावर भी नहीं, लेपावर भी नहीं, पगार तुझा उत्रावर भी ಯೇಸುವೇ ನಿಮ್ಮ ವಾಕ್ಯ ಸೌಖ್ಯ ತರುವ ವಾಕ್ಯ, ಬಿಡುಗಡೆ ತರುವ ವಾಕ್ಯ. ಕೀರ್ತನೆ 107 19-20 ಕಷ್ಟದಲ್ಲಿ ಸಂಕಟದಲ್ಲಿ ಮೊರೆ ಇಟ್ಟಾಗ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸಿದಿರಿ. ಇದೋ ನಿಮ್ಮ ಸೌಖ್ಯದ ವಾಕ್ಯ ಪ್ರಬೋಧಿಸಲ್ಪಡುವಾಗ ಅದ್ಭುತಗಳು ನಡೆಯಲಿ, ಆಶೀರ್ವಾದಗಳು ಬರಲಿ. ಕೀರ್ತನೆ 147 ವಾಕ್ಯ 3 ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ನಮ್ಮ ಗಾಯಗಳಿಗಾಗಿ ಗಾಯಗೊಂಡ ಯೇಸುವೆ ನಮಗಾಗಿ ಬಾಸುಂಡೆಗಳನ್ನು ಅನುಭವಿಸಿದ ಯೇಸುವೆ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿರಿ, ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಈ ಮಹೋತ್ಸವದ ಮೇಲೆ ಚಿಮುಕಿಸಿರಿ. ಹಾಲೆಲೂಯಾ. ಎರಡು ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ನಾವು ಹಾಲೆಲೂಯಾ 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 ಗಟ್ಟಿಯಾಗಿ ಹೃದಯದಿಂದ ಈಗ ನಡುವೆ ಇನಾಗ್ರೇಷನ್ ಮೇಲೆ ದೇವರ ಕರುಣೆ ಇಳಿದು ಬರಲಿ. ದೇವರಿಗೆ ಜಯ, ಆಶೀರ್ವಾದ ನಮಗೆ ಸಿಗಲಿ. ಇದೋ ಸ್ವಾಮಿ, ನಾವು ನಿಮ್ಮ ವಿಶ್ವಾಸಿಗಳು, ನಮ್ಮೆಲ್ಲರ ಮೇಲೆ ಕರುಣೆಯಾಗಿ.